ಎಸ್, ಇಂದಿನಿಂದ ನೈಟ್ ಕರ್ಫ್ಯೂ ರಾಜ್ಯಾದ್ಯಂತ. ಈ ಸಂದರ್ಭ ಒಮಿಕ್ರಾನ್ ಸೋಂಕು ಹರಡುವಂತಹ ಭೀತಿಯಲ್ಲಿ ನೈಟ್ ಕರ್ಫ್ಯೂ ಹಾಕಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನ ಜನಸಾಮಾನ್ಯರು ಖಂಡಿಸ್ತಾ ಇದ್ದಾರೆ. ಕಾರಣ 2 ವರ್ಷಗಳ ಕಾಲ ಕೊರೋನಾ ಭಯದಿಂದ ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ವಿ. ಇನ್ನೇನು ನಮ್ಮ ಜೀವನ ಪ್ರಾರಂಭ ಆಗುತ್ತೆ ಅಂತ ಬಂದಾಗ ಇದು ಕೊರೋನಾ 1ನೇ ಹಂತ ಆಯಿತು, 2ನೇ ಹಂತ ಆಯಿತು. ಇದೀಗ ಒಮಿಕ್ರಾನ್ ವೈರಸ್ ಅನ್ನುವಂತಹ ಭಯ ಆತಂಕದಿಂದ ಆಗಿರುವಂತಹ ನೈಟ್ ಕರ್ಫ್ಯೂ. ಹಾಗಾಗಿ ಇಂದಿನಿಂದ ನೈಟ್ ಕರ್ಫ್ಯೂ ರಾತ್ರಿ 10ರ ನಂತರ ತಾವುಗಳು ರಸ್ತೆಯಲ್ಲಿ ಓಡಾಡ್ತೀರಾ ಅಂತ ಹೇಳಿದ್ರೆ ತಾವುಗಳು ಸ್ವಲ್ಪ ಗಮನವನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ಈ ಬಾರಿಯ ನೈಟ್ ಕರ್ಫ್ಯೂ ಏನಿದೆ ಇದು ಅತ್ಯಂತ ಕಠಿಣವಾಗಿದೆ. ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವುಗಳು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿದೆ. ಹಾಗಾಗಿ ಇಂದಿನ ನೈಟ್ ಕರ್ಫ್ಯೂ ಏನಿರುತ್ತೆ ಏನಿರಲ್ಲ ಇನ್ನು ಮುಂದಕ್ಕೆ ಜನವರಿ 2ರ ತನಕ ಅಂತ ಹೇಳಿದ್ರೆ ಗಮನಿಸಿದಾಗ, ಎಸ್, ಮೊದಲನೇದಾಗಿ ನೈಟ್ ಕರ್ಫ್ಯೂ ವೇಳೆಯಲ್ಲಿ ರೋಗಿಗಳು ಮತ್ತು ಅವರ ಸಹಾಯಕರು ಓಡಾಡಬಹುದು. ನೈಟ್ ಕರ್ಫ್ಯೂ ವೇಳೆಯಲ್ಲಿ ರೋಗಿಗಳು ಮತ್ತು ಅವರ ಸಹಾಯಕರು ಓಡಾಡಬಹುದು. ಜೊತೆಗೆ ತುರ್ತು ಸೇವೆಗಳು ಓಪನ್ ಇರಲಿದೆ ನೈಟ್ ಕರ್ಫ್ಯೂ ಸಂದರ್ಭಗಳಲ್ಲಿ. ತದನಂತರ ಕಂಪನಿ ನೌಕರರು, ಕಾರ್ಖಾನೆಯ ಕಾರ್ಮಿಕರು ID ಕಾರ್ಡ್ ಅನ್ನ ತೋರಿಸಿ ಓಡಾಡಬಹುದು. ಕಂಪನಿ ಕೆಲಸಕ್ಕೆ ಹೋಗುವವರು ಕಾರ್ಮಿಕರು ID ಕಾರ್ಡ್ ಅನ್ನ ತೋರಿಸಿ ಹೋಗಬಹುದು. ತದನಂತರ ಈ ಒಂದು ನೈಟ್ ಕರ್ಫ್ಯೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳ ನಡುವೆ ನೈಟ್ ಕರ್ಫ್ಯೂ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತೇನೆ. ತದನಂತರ ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ ವಕ್ತಾರರು AC ವಿನಯರಾಜ್ ಅವರಿದ್ದಾರೆ. ವಿನಯರಾಜ್ ಅವರೇ, ನಮಸ್ತೆ ಸರ್. ನಮಸ್ಕಾರ. ಸದ್ಯ ಇನ್ನೇನು ಜೀವನ ಪ್ರಾರಂಭ ಆಗುತ್ತೆ ಅಂತ ಬಂದಾಗ 2 ವರ್ಷಗಳ ಕಾಲ ನಂತರ ಇದೀಗ ಮತ್ತೊಮ್ಮೆ ಒಮಿಕ್ರಾನ್ ಸೋಂಕಿನ ಭೀತಿ. ಹಾಗಾಗಿ ರಾಜ್ಯ ಸರ್ಕಾರ ಹೇರಿರುವಂತಹ ನೈಟ್ ಕರ್ಫ್ಯೂ ಗೊತ್ತಿದೆ ಯಾವ ರೀತಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಾಗೆ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ನೈಟ್ ಕರ್ಫ್ಯೂ ಏನ್ ಹೇಳ್ತೀರಾ ಸರ್? ನೋಡಿ, ಯಾವತ್ತೂ ಕೂಡ ಒಂದು ಒಮಿಕ್ರಾನ್ ಇರಬಹುದು ಅಥವಾ ಈ ಹಿಂದೆ ಬಂದಂತ COVID-19 ಇರಬಹುದು, ಅದು ಬಂದಿರುವಂತದ್ದು ವಿದೇಶಗಳಿಂದ ನಮ್ಮ ದೇಶಕ್ಕೆ ಬಂದಿರುವಂತದ್ದು. ಇದು COVID-19 ಬಂದು ನಮಗೆ ಅದರ ಒಂದು ಅನುಭವ ಈಗಾಗಲೇ ನಮ್ಮ ದೇಶದಾದ್ಯಂತ ನಾವು ಅದನ್ನ ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಎಲ್ಲಿ ಒಮಿಕ್ರಾನ್ ಇಂಥದ್ದು ಬರ್ತದೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಏರ್ಪೋರ್ಟ್ಗಳಿರ್ಬಹುದು, ಸೀ ಪೋರ್ಟ್ ಇರಬಹುದು, ಏರ್ಪೋರ್ಟ್ ಇರಬಹುದು, ಅಥವಾ ಬೇರೆ ಬೇರೆ ಏನು ಗಡಿ ಪ್ರದೇಶದಿಂದ ಏನು ಎಂಟ್ರಿ ಮಾಡ್ತಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಅದನ್ನು ಮಾನಿಟರ್ ಸರ್ಕಾರ ಕರೆಕ್ಟ್ ಮಾಡಿದ್ರೆ ಭಾರತ ದೇಶದ 125 ಕೋಟಿ ಜನ ಏನಿದ್ದಾರೆ ಅವರಿಗೆ ತ್ರಾಸ ಕೊಡುವಂತ ವಿಚಾರ ಬರುವಂತದ್ದಿಲ್ಲ. ಈಗ ನೋಡಿ, 10 ಗಂಟೆ ನಂತರ ಇವತ್ತು ನೈಟ್ ಕರ್ಫ್ಯೂ ಅಂತ ಹೇಳಿ ಬೆಳಿಗ್ಗೆ 5 ಗಂಟೆ ತನಕ ಅಂತ ಹೇಳ್ತಾರೆ. ಈವನ್ ಅದರ್ವೈಸ್ ಇವತ್ತು ರಾತ್ರಿ ಸಂದರ್ಭದಲ್ಲಿ ಜನ ಸಂಚಾರ ಕಡಿಮೆ ಇದೆ, ಎಲ್ಲೂ ಕೂಡ ಜಾಸ್ತಿ ಇರೋದಿಲ್ಲ. ಹಗಲೊತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪೇಟೆಗೆ ಬರ್ತಾರೆ, ಕೆಲಸಕ್ಕೆ ಹೋಗುವವರಿದ್ದಾರೆ, ಎಲ್ಲ ಇದ್ದಾರೆ. ಆಗ ಬರದಂತ ಒಂದು ಒಮಿಕ್ರಾನ್ ಈ ರಾತ್ರಿ ಹೆಂಗೆ ಬರುತ್ತೆ, ಅಥವಾ ಈ 10 ದಿನದ ಅವಧಿಯಲ್ಲೇ ಈ ಒಮಿಕ್ರಾನ್ ಇಲ್ಲಿ ಬರ್ತದೆ ಅಂತ ಹೇಳುವಂತ ಏನು ಖಚಿತವಾದಂತ ಮಾಹಿತಿ ಏನಾದ್ರು ಸರ್ಕಾರಕ್ಕಿದೆಯಾ? ತದನಂತರ ಬರಕ್ಕಿಲ್ವಾ ಅದು? ಇಲ್ಲ, ತಮ್ಮ ಪ್ರಶ್ನೆ ಹಗಲೊತ್ತಿನ ಸಂದರ್ಭದಲ್ಲಿ ರಾಜಕೀಯ ಸಮಾರಂಭಗಳಿರ್ಬಹುದು, ಮದುವೆ ಸಮಾರಂಭಗಳಿರ್ಬಹುದು, ಅಥವಾ ಬೇರೆ ಬೇರೆ ಸಮಾರಂಭಗಳನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ರೋಗ ಹರಡ್ತದೆ ಅಂತ ಹೇಳುವಾಗ ಅದು ಹಗಲೊತ್ತು ಹರಡುತ್ತಾ ಅಥವಾ ರಾತ್ರಿ ಹೊತ್ತು ಹರಡುತ್ತಾ ಅಂತ ಹೇಳುವಂತ ಪ್ರಶ್ನೆ ಅಲ್ಲ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಸಂದರ್ಭದಲ್ಲಿ ಹರಡ್ತದೆ ಅಂತ ಹೇಳುವಂತ ವಿಚಾರದಲ್ಲಿ ಸರ್ಕಾರ ಇಂತ ಒಂದು ಕ್ರಮಗಳನ್ನು ವಹಿಸುವಾಗ ಸರ್ಕಾರದ ಗಮನಕ್ಕೆ ಬೇಕು. ಅನ್ಸೈಂಟಿಫಿಕ್ ಅಪ್ರೋಚ್ ಯಾವತ್ತೂ ಕೂಡ ಒಳ್ಳೇದಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರನ್ನ, ವ್ಯಾಪಾರ ವಹಿವಾಟುಗಳನ್ನು ಮಾಡುವವರನ್ನ, ಅವರ ಕಷ್ಟವನ್ನು ಕೂಡ ಅವರು ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕಟ್ಟಿ ಅಥವಾ ಮಹಾನಗರ ಪಾಲಿಕೆಗೆ ಕಟ್ಟಿ ಅಥವಾ ಆಯಾಯ ಏನು ಲೋಕಲ್ ಬಾಡೀಸ್ ಏನಿದೆ ಸರಿ. ಈಗ ವಿನಯರಾಜ್ ಅವರೇ, ಒಂದು ಪ್ರಶ್ನೆಗೆ ಕ್ಲಿಯರ್ ಕಟ್ ಆಗಿ ಉತ್ತರ ಬೇಕಾಗಿತ್ತು ಸರ್. ಏನ್ ಗೊತ್ತಾ, ಸರ್ಕಾರ ಏನ್ ಹೇಳುತ್ತೆ ಅಂತ ಬಂದಾಗ, ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ಈ ಸಂದರ್ಭ ಜಾಸ್ತಿ ಜನ ಸೇರ್ತಾರೆ ಸೆಲೆಬ್ರೇಷನ್ ಅನ್ನುವಂತಹ ಒಂದು ವಿಚಾರಗಳಲ್ಲಿ. ಹಾಗಾಗಿ ಈ ಸಂದರ್ಭ ಸೋಂಕು ಹರಡುವಂತಹ ಭೀತಿ ಇದೆ. ತಾವು ಹೇಳಿರುವಂತಹ 100% ಕರೆಕ್ಟ್. ಏರ್ಪೋರ್ಟ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಜೊತೆಗೆ ಹೊರದೇಶದಿಂದ ಬರುವಂತಹವರನ್ನ ತಪಾಸಣೆ ಮಾಡುವಂಥದ್ದು 100% ಸೈಂಟಿಫಿಕಲಿ ಅಂಡ್ ಪ್ರಾಕ್ಟಿಕಲಿ ಕರೆಕ್ಟ್. ಬಟ್ ಸ್ಟಿಲ್ ವೈ ನೈಟ್ ಕರ್ಫ್ಯೂ ಅಂತ ಬಂದಾಗ ಈ ಸಂದರ್ಭ ಜಾಸ್ತಿ ಜನಜಂಗುಳಿ ಇರುತ್ತೆ, ಕೊರೋನಾ ಕೇಸಸ್ಗಳು ಕೂಡ ಜಾಸ್ತಿ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ವಿಚಾರ, ಹೇಳಿರುವಂತಹ ಒಂದು ವಿಧಾನ. ಎಸ್ ಸರ್, ಏನ್ ಹೇಳ್ತೀರಾ? 10 ಗಂಟೆ ಇದು 10 ದಿನದಲ್ಲೇ ಬರುತ್ತಾ ಅಂತ ನಾನು ಕೇಳುವಂತದ್ದು ಅಲ್ಲ. ಈ ಬರ್ತಾ ಇದೆ ಈಗ ಆಯಾಯ ಜಿಲ್ಲಾ
ಏನು ಆಡಳಿತ ಏನಿದೆ ಹಾ. ಅವರಿಗೆ ಅದು ಮಾನಿಟರ್ ಮಾಡ್ಕೊಂಡು ಅವರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನಿದೆ ಅಂತ. ಹಾ. ಇದು ರಾಜ್ಯದಾದ್ಯಂತ ಒಂದೇ ನಮೂನೆಯ ಒಂದು ಏನು ಪ್ಯಾರಾಮೀಟರ್ ಅನ್ನ ಉಪಯೋಗ ಮಾಡುವಂತದ್ದಲ್ಲ. ಎಷ್ಟೋ ಜಿಲ್ಲೆಗಳಲ್ಲಿ COVID-19 ಬರದಂತ ಒಂದು ವಿಚಾರ ಕೂಡ ಇತ್ತು. ಅಲ್ಲೂ ಕೂಡ ಜನರನ್ನ ತ್ರಾಸಕ್ಕೆ ಹಾಕಿದೆ ಸರ್ಕಾರ. ಇವತ್ತು ನಮ್ಮ ಸರ್ಕಾರಕ್ಕೆ ಗೊತ್ತಿರಬೇಕು, ಒಮೈಕ್ರಾನ್ ಇರಬಹುದು ಅಥವಾ ಈ ಏನು ನಮ್ಮ COVID-19 ಇರಬಹುದು, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸುಗಳು ಯಾವ ಯಾವ ತಾಲೂಕಿನಲ್ಲಿ ಅದರಲ್ಲೂ ಯಾವ ಏರಿಯಾದಲ್ಲಿ ಬಂದಿದೆ ಅಂತ. ಓಕೆ, ಆ ಏರಿಯಾಕ್ಕೆ ಮಾತ್ರ ಸೀಮಿತ ಆಗಿ ಮಾಡುವಂತ ವಿಚಾರಗಳನ್ನ ಒಂದು ಒಟ್ಟಾರೆಯಾಗಿ ಎಲ್ಲಾ ಕಡೆ ಮಾಡುವಂತ ಸಂದರ್ಭದಲ್ಲಿ ಅದರಿಂದ ಎಷ್ಟೋ ಜನರಿಗೆ ಬಹಳ ತೊಂದರೆ ಕೊಡ್ತದೆ ಎನ್ನುವಂತ ಸಾಮಾನ್ಯ ಪರಿಜ್ಞಾನ ಸರ್ಕಾರಕ್ಕೆ ಇರಬೇಕು. ನಿಜ ನಿಜ ನಿಜ. ಅದರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಎಸ್. ಹಗಲೊತ್ತು ಕಾರ್ಯಕ್ರಮ ನಡೆಯಲ್ವಾ? ನಿಜ. ಆವಾಗ ಯಾಕೆ ಇವರು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗ್ತಾ ಇಲ್ಲ? ಓಕೆ ಓಕೆ. ಎಸ್ ಸರ್ ಎಸ್ ಸರ್. ರಾಜಕೀಯ ಸಮಾರಂಭಗಳನ್ನ ಇವತ್ತು ನಾವು ಎಲ್ಲಾ ಕಡೆ ಕಾಣಬಹುದು. ಎಷ್ಟೋ ಸಾವಿರ ಜನರನ್ನ ಸೇರಿಸಿ ಇವತ್ತು ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕೃಪಾಪೋಷಿತ ಒಂದು ಸಮಾರಂಭಗಳು ನಡೀತಾ ಇದೆ. ಪ್ರಧಾನಮಂತ್ರಿಗಳು ಚುನಾವಣಾ ರ್ಯಾಲಿಗಳನ್ನು ಮಾಡ್ತಾ ಇರುವಂತದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಗೊತ್ತಿಲ್ವಾ ಅಥವಾ ಆರೋಗ್ಯ ಮಂತ್ರಿಗಳಿಗೆ ಗೊತ್ತಿಲ್ವಾ? ಆಯಾಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿಯ ರಾಜ್ಯ ಆರೋಗ್ಯ ಮಂತ್ರಿಗಳಿಗೆ ಗೊತ್ತಿಲ್ವಾ? ನಿಜ ನಿಜ. ಜನಸಾಮಾನ್ಯರು ಬದುಕಬೇಕು ಅಂತ ಬಂದಾಗ ಇಂತಹ ನೀತಿ ನಿಯಮಗಳು ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನಸಾಮಾನ್ಯರು ನೀತಿ ನಿಯಮಗಳು, ಜನಸಾಮಾನ್ಯರು ಬದುಕಬೇಕು ಅಂತ ಬಂದಾಗ ಇಂತಹ ನೀತಿ ನಿಯಮಗಳು ಬರುತ್ತೆ. ನಿಜವಾಗ್ಲೂ ಕೂಡ ಇದು ದುರಂತವೂ ಕೂಡ ಹೌದು, 100%, ನೋ ಡೌಟ್. ಯಾಕಂದರೆ ಕೆಲವರಿಗೆ ಇದೇ ಒಂದು ಸೀಸನ್ ಅನ್ನುವಂಥದ್ದು. ಈ ಸಂದರ್ಭಗಳಲ್ಲಿ ಅನೇಕ ಹೋಟೆಲ್ ಉದ್ಯಮಗಳು ಅಥವಾ ಈ ಒಂದು ಕ್ಯಾಟರಿಂಗ್ ವ್ಯವಸ್ಥೆಗಳು ಅಥವಾ ಮನೋರಂಜನಾ ಚಟುವಟಿಕೆಗಳು ಈ ಸಂದರ್ಭ ಇರುವಂಥದ್ದು. ಅವರುಗಳು ಇಡೀ ವರ್ಷದಾದ್ಯಂತ ಈ ಒಂದು ಸಂದರ್ಭವನ್ನೇ ನೆಚ್ಚಿಕೊಂಡಿರುವಂಥದ್ದು. ಇದಕ್ಕೂ ಕೂಡ ಕಲ್ಲು ಬಿದ್ದಿದೆ ಅಂತ ಬಂದಾಗ ಏನು ಕತೆ ಅನ್ನುವಂಥ ಪ್ರಶ್ನೆ. ಇದನ್ನೇ ಹೋಟೆಲ್ ಉದ್ಯಮಿಗಳು ಜೊತೆಗೆ ಈ ಸಂದರ್ಭಗಳಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಏನಿದೆ, ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನುವಂಥದ್ದು ಏನಿದೆ, ಈ ಸಂದರ್ಭಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಕೇಳುವಂತಹ ಮಾತುಗಳು. ಇದು ಸದ್ಯ ಒಮಿಕ್ರಾನ್ ಸೋಂಕು ಹರಡುವಂತಹ ಭೀತಿನಲ್ಲಿ ನೈಟ್ ಕರ್ಫ್ಯೂ ಹಾಕಿರುವಂತಹ ರಾಜ್ಯ ಸರ್ಕಾರ 10ರಿಂದ ಮೇಲೆ ತಾವುಗಳು ರಸ್ತೆಯಲ್ಲಿ ಓಡಾಡ್ತೀರ ಅಂತ ಹೇಳಿದಾಗ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪೊಲೀಸರು ಈ ಬಾರಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋಂಥದ್ದು ನೇರವಾಗಿ ಹೇಳಿದ್ದಾರೆ.